ತಿಪಟೂರು ನಗರದ ದಸರಿಘಟ್ಟ ರಸ್ತೆಯಲ್ಲಿರುವ ತಿಪ್ಪತೋಪು ಶ್ರೀ ಗಣಪತಿ ದೇವಸ್ಥಾನದ ಸಮುದಾಯ ಭವನದಲ್ಲಿ ಎಐಟಿಯುಸಿ ಕಾರ್ಮಿಕ ಸಂಘಟನೆಯ ತಿಪಟೂರು ತಾಲೂಕು ಪ್ರತಿನಿಧಿಗಳ ಸಮಾವೇಶವನ್ನ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಒಡೆಯುವ ಕ್ವಾರಿ ಕಾರ್ಮಿಕರ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದವರು, ಈ ದೇಶ ಮುಂದುವರಿಯಲು ಕಟ್ಟಡ ಕಾರ್ಮಿಕರ ಶ್ರಮ ಬಹುಪಾಲು ಇದೆ. ಯಾಕೆಂದ್ರೆ ಈ ದೇಶದಲ್ಲಿರುವ ಮಂದಿರ, ಮಸೀದಿ, ಡ್ಯಾಂ, ಕೋರ್ಟ್, ವಿಧಾನಸೌಧ, ಪಾರ್ಲಿಮೆಂಟ್, ರಸ್ತೆ, ಅಪಾರ್ಟ್ಮೆಂಟ್, ಚಾನೆಲ್, ಕೆರೆ ಇನ್ನು ಮುಂತಾದ ಕಟ್ಟಡಗಳನ್ನು ನಿರ್ಮಿಸಿರುವುದರಿಂದ ಈ ದೇಶ ಮುಂದುವರೆದಿದೆ. ಆದರೆ ಈ ಕಾರ್ಮಿಕರಿಗೆ ಈ ಹಿಂದೆ ಯಾವುದೇ ರಕ್ಷಣೆ, ಭದ್ರತೆ ಮಾಲೀಕರಿಂದಾಗಲಿ ಅಥವಾ ಸರ್ಕಾರದಿಂದಾಗಲಿ ಇರಲಿಲ್ಲ. 1996ರಲ್ಲಿ ಇದನ್ನು ಅರಿತ ಭಾರತ ಕಮ್ಯುನಿಸ್ಟ್ ಪಕ್ಷದ ನಾಯಕರು ಹಾಗೂ ಎಐಟಿಯುಸಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಅಂದಿನ ಕೇಂದ್ರ ಗೃಹ ಸಚಿವರಾಗಿದ್ದ ಕಾಮ್ ಇಂದ್ರಜಿತ್ ಗುಪ್ತಾ ಮತ್ತು ಕೃಷಿ ಸಚಿವರಾಗಿದ್ದ ಸಂತೋಷ್ ಮಿಶ್ರಾ ಅಂದಿನ ಪ್ರಧಾನಿ ದೇವೇಗೌಡರಿಗೆ ಒತ್ತಾಯ ಮಾಡಿದ್ದರು. ನಂತರ ಕೇಂದ್ರದಲ್ಲಿ ಕಟ್ಟಡ ಕಾರ್ಮಿಕರ ಮಂಡಳಿ ಸ್ಥಾಪನೆಯಾಯಿತು. ಆದರೆ ನಮ್ಮ ರಾಜ್ಯದಲ್ಲಿ ಸುಮಾರು 10 ವರ್ಷ ಮಂಡಳಿ ಸ್ಥಾಪನೆಯಾಗಲಿಲ್ಲ. ಆಗಲೂ ಎಐಟಿಯುಸಿ ಸುಮ್ಮನೆ ಕೂರಲಿಲ್ಲ. 2006ರಲ್ಲಿ ಬೆಂಗಳೂರಿನಲ್ಲಿ ಸುಮಾರು 10,000 ಜನ ಕಾರ್ಮಿಕರನ್ನು ಸೇರಿಸಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿ ಜಾರಿ ಮಾಡಿ ಕೇವಲ ಬೆರಳೆಣಿಕೆಯಷ್ಟು ಸವಲತ್ತುಗಳನ್ನು ಜಾರಿ ಮಾಡಿದರು. ನಂತರ ಹೋರಾಟ ಚಳುವಳಿಗಳನ್ನು ಮಾಡುತ್ತಾ ಇವತ್ತು 19 ಸವಲತ್ತುಗಳನ್ನು ಪಡೆಯುವಂತಾಗಿದೆ. ಆದರೆ ಈಗಿನ ಸರ್ಕಾರ ಕೊರೋನಾ ಬಂದಾಗ ಕಿಟ್, ಬಸ್ ಪಾಸ್ ಇನ್ನಿತರೆ ಹೆಸರುಗಳಲ್ಲಿ ಸೆಸ್ ಮೂಲಕ ಕೂಡಿರುವ ಹಣವನ್ನು ಖರ್ಚು ಮಾಡುತ್ತಿದ್ದಾರೆ. ಆದ್ದರಿಂದ ಸಂಘಟನೆಗಳನ್ನು ಗಟ್ಟಿಗೊಳಿಸಿ ಹೋರಾಟ ಮಾಡಬೇಕೆಂದು ಕರೆ ನೀಡಿದರು. ಈ ಸಮಾವೇಶದಲ್ಲಿ ರಾಜ್ಯ ಖಜಾಂಚಿ ಅಶ್ವಥ್ ನಾರಾಯಣ, ರಾಜ್ಯ ಸಮಿತಿ ಸದಸ್ಯರಾದ ಗೋವಿಂದರಾಜು ಬಾಬು, ಎಐಟಿಯುಸಿಯ ಕಂಬೇಗೌಡ, ಲತಾಮಣಿ, ಶಿವಾನಂದ್, ದೊಡ್ಡ ತಿಮ್ಮಯ್ಯ, ರೋಹನ್, ತೇಜಸ್ವಿನಿ, ದಾಕ್ಷಾಯಣಿ ಭಾಗವಹಿಸಿದ್ದರು. ಮುಂದಿನ 3 ವರ್ಷಗಳ ಅವಧಿಗೆ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರಾಗಿ ಟಿಎನ್ ನಾರಾಯಣಸ್ವಾಮಿ, ಪ್ರಧಾನ ಕಾರ್ಯದರ್ಶಿಯಾಗಿ ಗೋವಿಂದರಾಜು ಬಾಬು, ಖಜಾಂಚಿಯಾಗಿ ಶೇಖರ್ ಟಿಕ್ಕೆ, ಉಪಾಧ್ಯಕ್ಷರಾಗಿ ಗೋವಿಂದಯ್ಯ, ಮುನಿಯಪ್ಪ, ಶಿವಲಿಂಗಯ್ಯನ ಪಾಳ್ಯ, ಸಂಘಟನಾ ಕಾರ್ಯದರ್ಶಿಯಾಗಿ ಮುನಿಶಂಕರಪ್ಪ ಹಾಗೂ 18 ಜನರ ತಾಲೂಕು ಸಮಿತಿ ರಚನೆ ಮಾಡಲಾಯಿತು. ವರದಿ ಆನಂದ್, ತಿಪಟೂರು. ಪ್ರಥಮ ತಾಲೂಕು ಸಮಾವೇಶ ಸಮ್ಮೇಳನ ಆಮೇಲೆ ಆಗ್ತದೆ. ಹಾಗಾಗಿ ಈ ಉದ್ಘಾಟನೆಯನ್ನ ಮಾಡಬೇಕು ಅಂತ ಹೇಳಿರ್ತಕ್ಕಂಥ ನನಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಅವಕಾಶ ಮೇರೆಗೆ ಕಂದಿರವನ್ನ ಬರೆಯೋದ್ರ ಮುಖಾಂತರ ಉದ್ಘಾಟನೆಯನ್ನ ಮಾಡಬೇಕು. ಉದ್ಘಾಟನೆ ಮಾಡಿದಂತೆ ಎಲ್ಲರಿಗೂ ಕೂಡ ಧನ್ಯವಾದಗಳು.